ಮಂಗಳೂರಿನ ಗ್ಲಿಟ್ಸ್ ಎಂಟರ್ಟೈನ್ಮೆಂಟ್ ಹಾಗೂ ಫಾರಂ ಪಿಜ್ಜಾ ಮಾಲ್ ವತಿಯಿಂದ ಸ್ಪೆಲ್ ಬಿ ಸ್ಪರ್ಧಾ ಕೂಟವನ್ನು ಆಯೋಜಿಸಲಾಗಿತ್ತು. ಮಂಗಳೂರಿನ ಫಾರಂ ಪಿಜ್ಜಾ ಮಾಲ್ನಲ್ಲಿ ಗ್ಲಿಟ್ಸ್ ಎಂಟರ್ಟೈನ್ಮೆಂಟ್ ಆಯೋಜಿಸಿದ್ದ ಸ್ಪೆಲ್ ಬಿ ಸ್ಪರ್ಧಾ ಕೂಟದಲ್ಲಿ ನಗರ ಪ್ರದೇಶದ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಪ್ರಾಥಮಿಕ ವಿಭಾಗ, ಕ್ವಾರ್ಟರ್ ಫೈನಲ್, ಸೆಮಿಫೈನಲ್, ಫೈನಲ್, ಗ್ರ್ಯಾಂಡ್ ಫೈನಲ್ ಒಟ್ಟು 5 ವಿಭಾಗದಲ್ಲಿ ಸ್ಪರ್ಧೆ ನಡೆಯಿತು. ಇದು ಅಲ್ಲದೆ ಜೂನಿಯರ್, ಸಬ್ ಜೂನಿಯರ್, ಸೀನಿಯರ್ ಎಂಬ ಹಂತದಲ್ಲಿ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಎಂದು ಗ್ಲಿಟ್ಸ್ ಟ್ರಾನ್ಸಿಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ದೀಪ್ತಿ ಸುವರ್ಣ ಹೇಳಿದ್ರು. 3 categories in this: sub junior, junior and senior, and we have a couple of rounds today. That's preliminary, semi-final and quarter final. Tomorrow we have finals and grand finale. We have got a very good number, and this is 3rd consecutive year we are doing it. ಈ ವೇಳೆ ಗ್ಲಿಟ್ಸ್ ಎಂಟರ್ಟೈನ್ಮೆಂಟ್ ಮಾಲಕರಾದ ತುಷಾರ್ ಸುರತ್ಕಲ್ ಭಾಗಿಯಾಗಿದ್ರು. ಶರಸಾಲಿಯನ್ ವಿ4 ನ್ಯೂಸ್ 24/7 ಮಂಗಳೂರು.